ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಆಗಿರೋದು 6:30. ನಾನು 5 ಗಂಟೆಗೆ ಎದ್ದಿದ್ದೀನಿ. 5 o'clock ಎದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ದೀನಿ. ರೆಡಿಯಾಗಿಲ್ಲ, ಬಟ್ ಸ್ನಾನ ಮಾಡಿದ್ದೀನಿ. ಸೊ ನಮ್ಮ ಮದುವೆ ಶಾಸ್ತ್ರ ಇರೋದು ಬೆಳಿಗ್ಗೆ 10 ಗಂಟೆಗೆ. ಸೊ ನಾವೆಲ್ಲರೂ ರೆಡಿ ಆಗಬೇಕಲ್ಲ 9 ಗಂಟೆಗೆ. ಆ್ಯಂಡ್ ನನ್ನ ಮೊದಲನೇ ಬಾರಿಯ ಹಾಸನ್ ಸ್ಟೈಲ್ ಶಾಸ್ತ್ರ ಹಿಂಗೆ ಮಾಡ್ತಾರೆ, ಅದನ್ನೆಲ್ಲ ನನಗೂ ಮಾಡಿಸ್ತಾರೆ. ಸ್ವಲ್ಪ ಮೇನ್ ಏನೇನೋ ಮಾಡೋಕ್ಕಿದೆಯಂತೆ. ಸೊ ಅದಕ್ಕೆಲ್ಲ ರೆಡಿ ಆಗ್ಬೇಕು ನಾನು. ಇಲ್ಲಿ ಮೇಕಪ್ ಎಲ್ಲ ನಡೀತಾ ಇದೆ ಬೆಳಿಗ್ಗೆನೆ, ಯಾಕಂದರೆ ನಮ್ಮ ಹತ್ರ ಟೈಮ್ ಇಲ್ಲ ಅಷ್ಟೊಂದು. ಹಾಯ್ ಅನ್ನಿ. ಇಲ್ಲಿ ನಮ್ಮ ಆಂಟಿ ರೆಡಿ ಆಗ್ತಾ ಇದ್ದಾರೆ. ಎಸ್, ಬೆಳಿಗ್ಗೆ ನಾವೆಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಈ ಕಡೆ ನನ್ನಮ್ಮ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ಅವರು ರೆಡಿ ಆಗ್ತಾ ಇದ್ದಾರೆ. ಗಂಡು ಮಕ್ಕಳೆಲ್ಲ ನಿದ್ದೆ ಮಾಡಿದ್ದಾರೆ, ಬಿಕಾಸ್ ಅವ್ರು ಹೆಂಗಿದ್ರು 10 ನಿಮಿಷದಲ್ಲಿ ಫಟಾಫಟ್ ರೆಡಿ ಆಗ್ತಾರೆ. ನಾವು ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಚೆನ್ನಾಗಿ ಮೇಕಪ್ ಮಾಡಬೇಕು, ಚೆನ್ನಾಗಿ ಡ್ರೆಸ್ ಮಾಡಬೇಕು. ಸೊ ಟೈಮ್ ತಗೊಳ್ತೀವಿ. ನಿಮ್ಮನ್ನೆಲ್ಲ ಆಮೇಲೆ ಭೇಟಿ ಆಗ್ತೀವಿ, ಬಿಕಾಸ್ ಎಲ್ಲರೂ ಅರ್ಧಂಬರ್ಧ ನಿದ್ದೆ ಮೂಡಲ್ಲಿದ್ದೀವಿ. ಮದ್ವೆಗೆ ರೆಡಿ ಆಗ್ತಾ ಇದ್ದೀನಿ. ವಿ ಹ್ಯಾವ್ ಅ ಗೋವನ್ ಮೇಕಪ್ ಆರ್ಟಿಸ್ಟ್. ವಾಟ್ಸ್ ಯರ್ ನೇಮ್? ಮಿಷ್ಕಾ. ಓಕೆ, ವಾಟ್ಸ್ ಯರ್ ಇನ್ಸ್ಟಾಗ್ರಾಮ್ ಪೇಜ್? ಅಲ್ಮಾಸ್ ಸುಫಿಯಾನ್. ಅಲ್ಮಾಸ್ ಸುಫಿಯಾನ್. ಓಕೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಾನು ಎಂಟೈರ್ ಇವೆಂಟ್ ಮೇಕಪ್ ಯು ಟೀಮ್ ಇಂದಾನೆ ಆಗಿದ್ದು. ಲೆಟ್ ಮಿ ನೋ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಆಬ್ವಿಯಸ್ಲಿ ರೈಟ್ ನಾವು ಸ್ವಲ್ಪ ಕೇಕೆ ಕಾಣಿಸ್ತಾ ಇದೆ, ಬಟ್ ಇಟ್ಸ್ ಗೋನ್ ಟು ಸೆಟಲ್ ಇನ್ ವೆರಿ ಸೂನ್. ಆ್ಯಂಡ್ ರೆಡಿ ಆಗ್ತಾ ಇದ್ದೀವಿ. ಹಿಂದ್ಗಡೆ ಜಡೆ. ವಾವ್, ಸೋ ಪ್ರಿಟಿ. ದಿಸ್ ಇಸ್ ಸೋ ಬ್ಯೂಟಿಫುಲ್, ಅಮೇಝಿಂಗ್. ರೆಡಿ ಆದಮೇಲೆ ಫಸ್ಟ್ ಕೆಲಸ ಆದಷ್ಟು ಫ್ರೆಶ್ ಲುಕ್ಕಲ್ಲಿ ಒಂದಾದರೂ ಫೋಟೋ ರೀಲ್ಸ್ ತಗೋಬೇಕು ಅಂತ. ಸೊ ಆ ಮೇಕಪ್ ಆರ್ಟಿಸ್ಟ್ ಅವರು ಕೂಡ ನಂದು ರೀಲ್ಸ್ ತಗೋತಾ ಇದ್ರು. ಅದ್ರದ್ದು ಬ್ಯಾಕ್ಗ್ರೌಂಡ್ ಸೀನ ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ನನ್ನ ಮಮ್ಮಿ ಮತ್ತು ನನ್ನ ಸೀರೆ ಹೇಗಿದೆ ಅಂತ ಒಟ್ಟಿಗೆ ನೋಡಿ ಬ್ಯೂಟಿಫುಲ್ ಆಗಿ ನನ್ನ ಅಮ್ಮ ಅಂತೂ ಕಾಣಿಸ್ತಾ ಇದ್ರು. ಇನ್ನು ನಾನು ಹಾಕೊಂಡಿರುವಂಥ ಎಂಟೈರ್ ಜ್ಯುವೆಲ್ರಿ ಸೆಟ್ ಬಂದ್ಬಿಟ್ಟು ನನ್ನ ಮದುವೆಗೆ ಹಾಕೊಂಡಿದ್ದೆ ಅಲ್ಲ ಅದು. ಇವರು ಮೇಕಪ್ ಆರ್ಟಿಸ್ಟ್ ಟೀಮ್. ಇದಾದ ಮೇಲೆ ಇದೀಗ ನಾವು ಹೊರಡ್ತಾ ಇದ್ದೀವಿ. ಮದುಮಗನ ಫ್ಯಾಮಿಲಿಯವರು ಅಲ್ಲಿ ತಲೆ ಮೇಲೆ ಇಬ್ರು ಹುಡುಗಿರು ಹಿಡ್ಕೊಂಡಿದಾರಲ್ಲ, ಅದನ್ನ ನಾನು ಹಿಡ್ಕೋಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ 1 ಡೇ ಮುಂಚೆನೆ ಪೀರಿಯಡ್ಸ್ ಆಗಿತ್ತು. ಸೊ ನನಗೆ ಅದನ್ನ ಮಾಡೋಕ್ಕೆ ಆಗಿಲ್ಲ. ಸೊ ಬೇಜಾರಾಯಿತು. ಎನಿವೇಸ್, ಇದು ನೀವೇನು ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿರುವಂಥ ಸ್ಟೇಜ್ ಸೆಟಪ್. ಓಪನ್ ಸ್ಟೇಜ್ ಕಾನ್ಸೆಪ್ಟ್ ಇತ್ತು. ತುಂಬಾನೇ ಖುಷಿಯಾಗಿ ಫನ್ ರೀತಿನಲ್ಲಿ ಶಾಸ್ತ್ರಗಳೆಲ್ಲ ನಡೀತು ಅಂತಾನೆ ಹೇಳ್ಬೋದು. ನಾನಾ ನೀನಾ ನೀನಾ ನಾನಾ ಅಂತ ಎಷ್ಟು ಚೆನ್ನಾಗಿ ಹಾರಗಳು ಬಿತ್ತು ಅಲ್ವಾ. ಶಾಸ್ತ್ರಗಳೆಲ್ಲ ಆಗ್ತಾ ಇದೆ, ತುಂಬಾ ಚೆನ್ನಾಗಿರುವಂಥ ಶಾಸ್ತ್ರಗಳೆಲ್ಲ ಇತ್ತು. ಬಟ್ ನಾನು ಅಲ್ಲಿ ಇರೋದ್ರಿಂದ ಫ್ಯಾಮಿಲಿ ಮೆಂಬರ್ ಆಗಿ ನನಗೆ ಜಾಸ್ತಿ ವ್ಲಾಗಿಂಗ್ ಮಾಡೋದಕ್ಕೆ ಆಗಿಲ್ಲ. ಸೊ ಎಷ್ಟಾಗತ್ತೆ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ತಾತ ನೋಡಿ, ಸೋ ಕ್ಯೂಟ್. ಮದ್ವೆ ಆದ್ಮೇಲೆ ಕೆಲವೊಂದು ಶಾಸ್ತ್ರಗಳು ತುಂಬಾನೇ ಮುಖ್ಯವಾಗುತ್ತೆ. ಅಂಥದ್ರಲ್ಲಿ ಒಂದು ಕೈ ನೀರು ಬಿಡೋ ಶಾಸ್ತ್ರ. ಇದೀಗ ಮೇನ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಕನ್ನಡ ಸ್ಟೈಲಲ್ಲಿ ಏನು ಮಾಡ್ತೀವಿ, ತಾಳಿ ಕಟ್ಟೋದು ತುಂಬಾ ಮುಖ್ಯ. ಅದು ಮುಹೂರ್ತ ತಕ್ಕಂತೆ ಟೈಮಲ್ಲಿ ಆಗಲೇಬೇಕು. ಆ್ಯಂಡ್ ನನಗೆ ಈ ಪಂಡಿತರು ಮಾಡಿರುವಂಥ ಕೆಲವೊಂದು ಶಾಸ್ತ್ರಗಳು ತುಂಬಾ ಚೆನ್ನಾಗಿ ಅಂತ ಅನ್ನಿಸ್ತು, ಅರ್ಥಪೂರ್ಣವಾಗಿತ್ತು. ನಾವೆಲ್ಲರೂ ನೋಡಿದ್ವಿ, ನೀವೂ ನೋಡಿದ್ರಲ್ವ ಇವತ್ತು. ಹುಡುಗಿ ಅಮ್ಮನೂ ಒಪ್ಕೊಂಡಾಯ್ತು, ಇನ್ನೇನು ತಾಳಿ ಕಟ್ಬಿಡೋದೆ. ಅದಾಗಿದ ತಕ್ಷಣ ತಾಳಿಗೆ ಪೂಜೆ ಮಾಡಲೇಬೇಕು, ಅದು ಕೂಡ ತುಂಬಾ ಮುಖ್ಯ. ಸೊ ತಾಳಿ ಪೂಜೆ ಮಾಡಿಸಿದ್ರು. ಫೈನಲಿ ಕೈ ಹಿಡ್ಕೊಂಡ್ರು, ಯಾಕಂದ್ರೆ ಇದೀಗ ನಾವು ಗಂಡ ಹೆಂಡತಿ ಅಂತ ಅರ್ಥ. ಅದಾಗಿದ ತಕ್ಷಣ ಸಪ್ತಪದಿ, ಇದು ನನಗೆ ಮೋಸ್ಟ್ ಬ್ಯೂಟಿಫುಲ್ ಅನ್ಸಿತ್ತು. ಸಪ್ತಪದಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡ್ತಾ ಇರಬೇಕಾದ್ರೆ ನನ್ನ ಮದುವೆ ದಿನ ನನಗೂ ಇದನ್ನೆಲ್ಲ ಮಾಡಿಸಿದ್ರು ಅಲ್ಲ, ಅದೆಲ್ಲ ನೆನಪಾಗ್ತಾ ಇತ್ತು ನನಗೆ.
ಅದಾದ್ಮೇಲೆ ಅರುಂಧತಿ ನಕ್ಷತ್ರ ನೋಡ್ಬೇಕು. ಅದನ್ನ ಹುಡುಗಿ ಕೈಯಲ್ಲೂ ಕೂಡ ಹೇಳ್ಸಿದ್ರು, ಕೇಳಿಸ್ಕೊಳ್ಳಿ ನೀವು. ಹುಡುಗ ಹುಡುಗಿನ ಕ್ಲೋಸ್ ಅಪ್ ಅಲ್ಲಿ ನೋಡ್ಬೇಕು ಅಂತ ಹೇಳ್ತಾ ಇದ್ರಿ. ನೋಡಿ ಅವ್ರದೊಂದು ಪಿಕ್ಚರ್ ಇದೆ, ಸೋ ಬ್ಯೂಟಿಫುಲ್ ಅಲ್ವಾ, ಚೆನ್ನಾಗಿದೆಯಲ್ವಾ ಜೋಡಿ. ಇದಾದ್ಮೇಲೆ ಪುರೋಹಿತರು, ನನಗೆ ಗೊತ್ತೇ ಇಲ್ಲ ಈ ತರ ಎಲ್ಲ ಮಾಡ್ತಾರತ್ತಲ್ಲ, ಆಟ ಆಡ್ಸಿದ್ರು ತುಂಬಾ ಡಿಫ್ರೆಂಟ್ ರೀತಿನಲ್ಲಿ. ಒಂದು 2-3 ಗೇಮ್ಸ್ ಆದ್ರೂ ಆಟ ಆಡ್ಸಿದ್ರು. ಅದಕ್ಕೆ ಅರ್ಥ ಖಂಡಿತವಾಗ್ಲೂ ಇರುತ್ತೆ. ಇದೀಗ ನನ್ನ ಫ್ಯಾಮಿಲಿ ಜೊತೆಗೆ ನಾನು, ನನ್ನ ಅಣ್ಣ, ನಮ್ಮ ತಂದೆ, ದೀಪು, ನಾನು, ಅಮ್ಮ, ನನ್ನ ಕಸಿನ್ಸ್. ಅದಾದ್ಮೇಲೆ ಊಟದ ಸಮಯ. ನಿಮಗೊಂದು ವಿಷಯ ಗೊತ್ತಾ, ಈ ದಿನ ತುಂಬಾ ಜೋರಾಗಿ ಮಳೆ ಬಂತು. ಸೊ ಅದು ಇನ್ನೊಂದು ಕಾರಣ ವಿಡಿಯೋ ಮಾಡಕ್ಕೆ ಆಗದೆ ಇರೋದು. ಮದ್ವೆ ಮಾಡ್ಸಿದ್ವಿ ಹುಡುಗನ್ಗೆ ಹುಡುಗಿಗೆ. ಈ ನಡುವಲ್ಲಿ ನಮಗೆ ಬ್ರೇಕ್ ಸಿಕ್ತಲ್ಲ, ಮದುವೆ ಆಗಿದ ತಕ್ಷಣ ಕಸಿನ್ಸ್ ಜೊತೆ ಎಲ್ಲ ಸೇರಿ ನಾನು ರೀಲ್ಸ್ ಮಾಡಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫಾಲೋ ಮಾಡಿ ಈ ರೀಲ್ಸ್ ನ ನೋಡ್ಬೇಕು ಅಂದ್ರೆ. ಬನ್ನಿ ಇವಾಗ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಎಲ್ಲ ನೋಡೋಣ. ನನ್ನ ಔಟ್ಫಿಟ್ಗೆ ನಾನು ಫುಲ್ ಗೋಲ್ಡನ್ ಕಲರ್ ಔಟ್ಫಿಟ್ ಆಗಿತ್ತಲ್ಲ, ಸೊ ಪರ್ಲ್ ಸ್ಟೈಲಲ್ಲಿ ಇರುವಂಥ ಒಂದು ಬ್ಯಾಗ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಹಾಗೆಯೇ ಬ್ಲೌಸ್ ಡಿಸೈನ್ ಕೂಡ ತುಂಬಾನೇ ಸಿಂಪಲ್ ಆಗಿಟ್ಟಿದೆ ಆ್ಯಂಡ್ ಲಾಂಗ್ ಸ್ಲೀವ್ಸ್ ಬ್ಲೌಸ್ ಇಟ್ಟಿದೆ ಈ ಸತಿ. ಈ ಥರದ ಬ್ಲೌಸ್ ನಾನು ಯಾವತ್ತೂ ಹೊಲಿಸಿರ್ಲಿಲ್ಲ ರೇಷ್ಮೆ ಸೀರೆಗೆ. ಸೊ ತುಂಬಾ ಡಿಫ್ರೆಂಟ್ ಆಗಿರಲಿ ಅಂತ ಡಿಫ್ರೆಂಟ್ ಸ್ಟೈಲಲ್ಲೇ ಹೊಲಿಸಿದ್ದು. ಆ್ಯಂಡ್ ಇದು ಹುಡುಗಿ ಅಮ್ಮ, ಎಷ್ಟು ಬ್ಯೂಟಿಫುಲ್ ಆಗಿದಾರಲ್ಲ ಅವರು. ವೆರೈಟಿ ಫುಡ್ ಇತ್ತು. ನಮ್ಮ ಕನ್ನಡ ಸ್ಟೈಲ್ ಫುಡ್ ಇತ್ತು, ಪಂಜಾಬಿ ಸ್ಟೈಲ್ ಫುಡ್ ಇತ್ತು. ವಾತಾವರಣ ನೋಡಿ ಹೇಗೆ ಮಳೆ ಬರ್ತಾ ಇತ್ತು ಗೊತ್ತಾ, ಜೋರಾಗಿ ಮಳೆನೇ ಇತ್ತು. ತುಂಬಾ ಹಸುವಾಗಿದೆಯಲ್ಲ ಇಬ್ರಿಗೂ? ನಮ್ಮಿಬ್ಬರಿಗೆ ಇಲ್ಲಪ್ಪ, ನನಗೇನು ತುಂಬ ಹಸಿವೆ. ನಿಜವಾಗ್ಲೂ ಆಗಿಲ್ವಾ? ನನಗಂತೂ ತುಂಬ, ನಾನು ಬೆಳಿಗ್ಗೆ ತಿಂಡಿನೇ ತಿಂದಿಲ್ಲ ಅಲ್ಲ. ನನ್ನ ಪ್ಲೇಟ್ ತುಂಬಾನೇ ಮೆಸ್ಸಿ ಆಗಿದೆ. ಬಟ್ ದೇರ್ ಆರ್ ಸೋ ಮೆನಿ ವೆರೈಟೀಸ್ ಇನ್ ಬುಫೆ ಸಿಸ್ಟಮ್ ಅಲ್ಲಿದೆ. ಹಿ ಹ್ಯಾಸ್ ಮೋರ್ ವೆರೈಟೀಸ್ ದೇರ್. ಐ ಹ್ಯಾವ್ ಸಮ್ ವೆರೈಟೀಸ್ ಹಿಯರ್. ನಮ್ಮ ಕರ್ನಾಟಕ ಸ್ಟೈಲ್ ಮದುವೆ ಆಯ್ತು, ಸುಸ್ತಾಗಿದ್ದೀವಿ, ಬಟ್ ಟೈಮ್ ಇಲ್ಲ. ಶಾರ್ಪ್ 4 o'clock ನಾವು ರೆಡಿ ಆಗಬೇಕು, ಯಾಕಂದ್ರೆ ಪಂಜಾಬಿ ಸ್ಟೈಲ್ ಮದುವೆ ಇದೆ. ದೀಪು ರೆಡಿನಾ? ನಾವು ಯಾವಾಗಲೂ ರೆಡಿ. ಇವ್ರು ನಿದ್ದೆ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ, ಬಟ್ ನಮಗೆ ಇಲ್ಲಿ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ. ಸೊ ನಾವು ಇವಾಗ ಇಲ್ಲಿ ಕೂತಿದೀವಿ, ಬಟ್ ಮತ್ತೆ ತಿರ್ಗಾ ಬಟ್ಟೆ ಚೇಂಜ್ ಮಾಡಬೇಕು. ತುಂಬಾ ಹೆಕ್ಟಿಕ್ ಅನ್ನಿಸ್ತಾ ಇದೆ, ಬಟ್ ಮಾಡ್ಲೇಬೇಕು. ದೇರ್ ಇಸ್ ನೋ ಚಾಯ್ಸ್. ಬೆಳಿಗ್ಗೆ ಕನ್ನಡ ಸ್ಟೈಲ್ ವೆಡ್ಡಿಂಗ್ ಆದ್ರೆ ನಮ್ಮಿಬ್ಬರಿಗೆ ಹೊಸ ಎಕ್ಸ್ಪೀರಿಯನ್ಸ್ ಯಾವುದು? ಪಂಜಾಬಿ ವೆಡ್ಡಿಂಗ್. ಎಸ್, ಅದನ್ನ ನಾವು ನೋಡಿದೀವಿ. ಹೇಗಿತ್ತು ದೀಪು? ಸೂಪರ್ ಆಗಿದೆ. ಅದನ್ನ ಇವ್ರಿಗೂ ಕೂಡ ತೋರಿಸ್ಬೇಕು. ಬಟ್ ಅದಕ್ಕೂ ಮುಂಚೆ ನಾಳೆನೆ ಒಂದು ಸ್ಪೆಷಲ್ ಡೇ. ಏನದು? ವ್ಯಾಲೆಂಟೈನ್ಸ್ ಡೇ. ಎಸ್. ಸೊ ನೀವು ಇವಾಗಲೇ ಹೋಗಿ ಗಿಫ್ಟ್ ಆರ್ಡರ್ ಮಾಡಿದ್ರೆ ಅದು ನಾಳೆನೆ ಬಂದು ಡೆಲಿವರ್ ಆಗುತ್ತೆ. ಅದು ನಮ್ಮ ಅಮೆಝಾನ್ ಅಲ್ಲಿ ಮಾತ್ರ ಸಾಧ್ಯ. ಸೊ ಏನ್ ಮಾಡ್ಬೇಕು, ಮಿಸ್ ಮಾಡದೆ ಅಮೆಝಾನ್ ಅಲ್ಲಿ ನೀವು ನಿಮ್ಮ ಲವ್ ಒನ್ಸ್ ಗೆ ಶಾಪಿಂಗ್ ಮಾಡ್ಬೇಕು. ನಮ್ಮಿಬ್ರು ಸೇಮ್ ಟು ಸೇಮ್ ಮ್ಯಾಚಿಂಗ್ ಟಿ ಶರ್ಟ್ಸ್ ಬೇಕು ಅಂದ್ರೆ ಅದರ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಇವ್ರಿಗೆ ಮತ್ತಷ್ಟು ಗಿಫ್ಟ್ ಆಪ್ಷನ್ಸ್ ತೋರ್ಸೋಣ, ಬಜೆಟ್ ಫ್ರೆಂಡ್ಲಿ ತೋರ್ಸೋಣ. ಎಸ್, ನಿಮಗೆ ಮತ್ತಷ್ಟು ಗಿಫ್ಟ್ ಆಪ್ಷನ್ಸ್ ತೋರಿಸ್ತೀವಿ. ಅಂಡ್ ಅದಾದ್ಮೇಲೆ ನಮ್ಮ ಪಂಜಾಬಿ ಸ್ಟೈಲ್ ವೆಡ್ಡಿಂಗ್ ಹೇಗಾಯ್ತು ಅನ್ನೋದನ್ನ ಮಿಸ್ ಮಾಡಿದೆ ನೋಡಿ, ಓಕೆನಾ? ಸೊ ಗಿಫ್ಟ್ ಆಪ್ಷನ್ಸ್ ನಿಮ್ಮ ಪ್ರೀತಿ ಪಾತ್ರರಿಗೆ ಬನ್ನಿ ನೋಡಿ. ಆರ್ ಹ್ಯಾಪಿ ಪ್ಲೇಸ್ ಎಷ್ಟು ಚೆನ್ನಾಗಿರುತ್ತಲ್ಲ ಕಪಲ್ಗೆ ಈ ಥರದ ಒಂದು ಚಿಕ್ಕದಾಗಿರುವಂಥ ಬೋರ್ಡ್ನ ಹಾಕೋದಕ್ಕೆ ಮನೆಯಲ್ಲಿ. ಹಾಗೆಯೇ ನಿಮ್ಮ ಪ್ರೀತಿಯ ಹಸ್ಬೆಂಡ್ ಅಥವಾ ಬಾಯ್ ಫ್ರೆಂಡ್ಗೆ ಗಿಫ್ಟ್ ಮಾಡುವಂಥ ಬೆಸ್ಟ್ ಆಪ್ಷನ್ ಅಂದರೆ ಬಿಯರ್ಡ್ ಸೆಟ್. ಬಿಕಾಸ್ ಅವರು ಪ್ರತಿದಿನ ಈ ಶೇವಿಂಗ್ ಕಿಟ್ನ ಯೂಸ್ ಮಾಡೇ ಮಾಡ್ತಾರಲ್ವ. ಹಾಗೆಯೇ ನಿಯಾನ್ ಶೇಡಲ್ಲಿ ಇರುವಂಥ ಲವ್ ಸಿಂಬಲ್, ದಿಸ್ ಇಸ್ ಮೈ ಫೇವ್ರೆಟ್, ದಿಸ್ ಹ್ಯಾಸ್ ಮೈ ಹಾರ್ಟ್. ಎಷ್ಟು ಚೆನ್ನಾಗಿದೆ ಇದು. ರಾತ್ರಿ ಹೊತ್ತಿಗಂತೂ ತುಂಬಾನೇ ರೊಮ್ಯಾಂಟಿಕ್ ಕಾಣಿಸುತ್ತೆ. ಆ್ಯಂಡ್ ಹುಡುಗಿರಿಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ ಇದೆ. ಇದು ಲವ್ ಇಟ್ ಅವರ್ ಗೂಡೀಸ್, ತುಂಬಾನೇ ಬ್ಯೂಟಿಫುಲ್ ಚಾಕ್ಲೇಟ್ ಗೊತ್ತಾ, ಇದು ನನ್ನ ಫೇವ್ರೆಟ್ ಲವ್ ಇಟ್. ಸೊ ಈ ಬ್ರ್ಯಾಂಡ್ನ ನೀವು ಟ್ರೈ ಮಾಡಲೇಬೇಕು. ಅದಲ್ಲದೆ ನಿಮಗೆ ಹಾರ್ಟ್ ಶೇಪಲ್ಲೇ ಬೇಕು ಅಂದರೆ ಕ್ಯಾಡ್ಬರಿ ಅವ್ರದ್ದು ಒಂದು ಸಿಲ್ಕ್ ವ್ಯಾಲೆಂಟೈನ್ಸ್ ಡೇ ವರ್ಷನ್ ಇದೆ. ಇದನ್ನು ಮಿಸ್ ಮಾಡದೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಗಿಫ್ಟ್ ಮಾಡ್ಬೋದು. ಔಟ್ಫಿಟ್ ಚೇಂಜ್, ಸಂಜೆಗೆ ಲೆಹಂಗಾ ಹಾಕ್ತಾ ಇದ್ದೀನಿ, ಐಲ್ಯಾಶಸ್. ಇದೀಗ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಆಗಿ ಬಂದು ಕೂತ್ಕೋಬೇಕು, ಎನರ್ಜಿ ಇಲ್ಲದೆ ಇದ್ರೂ, ಬಿಕಾಸ್ ರೆಡಿ ಆಗಬೇಕು. ಏನಿದು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಏನು ಸಮಾಚಾರ, ಇದ್ಯಾಕೆ ಈ ಥರ ಅಂತ ಯೋಚನೆ ಮಾಡೋರಿಗೆ ಇದು ಬರಾತ್ ಅಂತ ಹೇಳ್ತೀವಿ. ಅಂದರೆ ಪಂಜಾಬಿ ಸ್ಟೈಲ್ ವೆಡ್ಡಿಂಗಲ್ಲಿ ಹುಡುಗನ ಕುದುರೆ ಮೇಲೆ ಕೂರಿಸಿನೇ ಬರ್ತಾರೆ. ಆ್ಯಂಡ್ ಸುಮ್ಮನೆ ಬರೋದಲ್ಲ,
ಡಾನ್ಸ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಬರ್ತೀವಿ. ಆ್ಯಂಡ್ ಅಲ್ಲಿ ಡೋಲ್ ಬಡಿತಾ ಇದ್ದಾರಲ್ಲ, ಅವ್ರಿಗೆ ಅವಾಗ ದುಡ್ಡು ಕೊಡ್ತಾನೇ ಇರ್ತಾರೆ. ಸೊ ಅದು ಒಂದೊಂದು ಸಂಪ್ರದಾಯ ಇರಬೇಕು. ನಮ್ಮ ಹುಡುಗನ ಪಕ್ಕ ನನ್ನ ಮಾವ, ಈ ಕಡೆ ನನ್ನ ಯಜಮಾನ್ರು, ಈ ತರ ಹುಡುಗನ್ ಗೆಟಪ್ ಇರುತ್ತೆ ಪಂಜಾಬಿ ಸ್ಟೈಲ್ ವೆಡ್ಡಿಂಗ್ಗೆ. ಇದು ನಮ್ಮ ಹುಡುಗ ಆದ್ರೆ ಹುಡುಗಿ ಡ್ರೆಸ್ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡೋರ್ಗೆ ಲೆಹಂಗಾ ಹಾಕಿರ್ತಾರೆ ಆ್ಯಂಡ್ ತಲೆ ಮೇಲೆ ಒಂದು ದೊಡ್ಡ ವೇಲ್ನ ಹಾಕಿರ್ತಾರೆ. ಎಷ್ಟು ಉದ್ದಕ್ಕಿದೆ ನೋಡಿ ಅದು. ಬನ್ನಿ ಹುಡುಗಿನ ವೆಲ್ಕಮ್ ಮಾಡೋಣ. ಇಷ್ಟು ಸಮಯ ನಾನು ಇದನ್ನು ಬೇರೆಯವ್ರ ವೀಡಿಯೋಸಲ್ಲಿ ನೋಡಿದ್ದೀನಿ, ಟಿ ವಿನಲ್ಲಿ ನೋಡಿದ್ದೀನಿ, ಬಟ್ ಕಣ್ಣಾರೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬೀಚ್ ವೆಡ್ಡಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಸೋ ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದ್ದಾರಲ್ಲ. ಹಾರ ಎಕ್ಸ್ಚೇಂಜ್ ಮಾಡಿದ್ದಾಯ್ತು. ರಾಯಲ್ ಆಗಿ ಅವ್ರ ಕನಸಲ್ಲಿ ಇದ್ದಂಥ ರೀತಿನಲ್ಲಿ, ಅವರು ಅನ್ಕೊಂಡಿದ್ದಂಥ ರೀತಿನಲ್ಲೇ ಬೀಚ್ ವೆಡ್ಡಿಂಗ್ ಆಯಿತು. ಅದು ಸನ್ಸೆಟ್ ಟೈಮ್ನಲ್ಲೇ. ಸೋ ಬ್ಯೂಟಿಫುಲ್. ಆ್ಯಂಡ್ ಇದು ನನ್ನ ಫ್ಯಾಮಿಲಿ ಜೊತೆ ಕೆಲವೊಂದು ಪಿಕ್ಚರ್ಸ್. ಬೀಚ್ ವೆಡ್ಡಿಂಗಿಗೆ ಪರ್ಫೆಕ್ಟ್ ಆಗಿರುವಂಥ ಮ್ಯೂಸಿಕ್ ಕೊಡೋದಕ್ಕೆ ಇಲ್ಲಿ ಮ್ಯೂಸಿಷಿಯನ್ಸ್ ಬಂದಿದ್ರು. ಆಹಾ, ಎಂಥ ಬ್ಯೂಟಿಫುಲ್ ಸನ್ಸೆಟ್ ಸೀನ್ ನೋಡಿ. ಈ ವೆಡ್ಡಿಂಗ್ನು ನಾನು ಅಷ್ಟೊಂದು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ನಾನು ಸ್ಟೇಜ್ಗಿಂತ ಸ್ವಲ್ಪ ದೂರನೇ ಇದೆ. ಇದೆಯಲ್ಲ ಫೇರಾ ಅಂತ ಹೇಳ್ತೀವಿ. ಹುಡುಗ ಹುಡುಗಿ ಅಲ್ಲಿ ಮಧ್ಯದಲ್ಲಿ ಅಗ್ನಿ ಅಂತ ಹೇಳ್ತೀವಲ್ಲ, ಅದರ ಸುತ್ತ ಅವರು ತಿರುಗಬೇಕು 7 ಸುತ್ತು. ಅದಾದ್ಮೇಲೆ ಇದು ತುಂಬಾನೇ ಮುಖ್ಯವಾದಂಥ ಶಾಸ್ತ್ರ ಪಂಜಾಬಿ ವೆಡ್ಡಿಂಗ್ ಅಲ್ಲಿ. ಹುಡುಗಿ ತಲೆಗೆ ಕುಂಕುಮ ಇಡೋದು. ಆ್ಯಂಡ್ ಹೇಗೆ ಹಚ್ಚೋದು ಗೊತ್ತಾ? ಆ ಕುಂಕುಮನ ಚಿನ್ನದ ಉಂಗುರದಲ್ಲಿ ಆ ಕುಂಕುಮನ ಹಾಕಬೇಕು ಹುಡುಗ. ಎಷ್ಟು ಚೆನ್ನಾಗಿರುವಂಥ ಬ್ಯಾಕ್ಗ್ರೌಂಡ್, ನ್ಯಾಚುರಲ್ ಆಗಿರುವಂಥ ನೇಚರ್, ಅದ್ರ ಮುಂದೆ ನಮ್ಮ ತುಂಬಾ ಸಟಲ್ ಆಗಿರುವಂಥ ಡೆಕೋರ್ ಆ್ಯಂಡ್ ಅದಕ್ಕೆ ತಕ್ಕಂತೆ ರೆಡಿ ಆಗಿರುವಂಥ ನಮ್ಮ ಹುಡುಗ ಹುಡುಗಿ ಜೋಡಿ. ಇದು ಆಗಿದ ತಕ್ಷಣನೇ ನಾವು ರಿಸೆಪ್ಷನ್ಗೆ ರೆಡಿ ಆಗಬೇಕಾಗಿತ್ತು. ಬಟ್ ಅದಕ್ಕೂ ಮುಂಚೆ ನಾನು ಈ ಔಟ್ಫಿಟ್ಗೆ ಯಾವ ರೀತಿ ಜ್ಯುವೆಲ್ರೀಸ್ನ ಹಾಕಿದೆ ಅಂತ ನೋಡಿ. ಈ ಬ್ಯಾಂಗಲ್ ಹಾಗೆಯೇ ಈ ಸರ, ಇದನ್ನು ನಾನು ರೆಂಟ್ ಮಾಡಿದ್ದೆ ಈ ಸರನ. ಬಟ್ ಈ ಬ್ಯಾಂಗಲ್ ನಾನು ಪರ್ಚೇಸ್ ಮಾಡಿರೋದು. ನನಗೆ ಡ್ರೀಮ್ ಇತ್ತು ಈ ಥರನೇ ಔಟ್ಫಿಟ್ ಹಾಕಬೇಕು ಅಂತ. ಇದು ನನ್ನ ವೆಡ್ಡಿಂಗ್ ರಿಸೆಪ್ಷನ್ ಲೆಹೆಂಗಾ. ಅದನ್ನು ಮತ್ತೆ ನಾನು ರಿಯೂಸ್ ಮಾಡಿದೆ, ಬಟ್ ಬೇರೆ ಸ್ಟೈಲ್ನಲ್ಲಿ. ಇದು ಸ್ಟೇಜ್ ಡೆಕೋರ್ ರಿಸೆಪ್ಷನ್ಗೆ, ಹಾಗೆಯೇ ಟೇಬಲ್ ಡೆಕೋರ್. ಇಲ್ಲೂ ಕೂಡ ಒಬ್ರು ಲೈವ್ ಮ್ಯೂಸಿಷಿಯನ್ ಇದ್ರು. ಹುಡುಗ ಹುಡುಗಿದು ಸುಂದರವಾದಂಥ ಕೇಕ್. ರಿಸೆಪ್ಷನ್ ಲುಕ್ ನಮ್ಮದು. ಪಂಜಾಬಿ ವೆಡ್ಡಿಂಗು ಇದೇ ಲುಕ್. ನೀವು ಕೂಡ ಸೂಪರ್. ನಮ್ಮ ರೆಸಾರ್ಟಲ್ಲಿ ಈ ರೀತಿಯ ಡೆಕೋರ್ ಇತ್ತು. ಸಿಕ್ಕಿರುವಂಥ ಟೈಮ್ನಲ್ಲಿ ನಾವು ಸ್ವಲ್ಪ ರೀಲ್ಸ್ ತಗೊಂಡ್ವಿ. ರಿಸೆಪ್ಷನ್ ಲುಕ್ಗೆ ಈ ರೀತಿ ಕಾಣಿಸ್ತಾ ಇದ್ರು. ಹುಡುಗಿಗೆ ಕನ್ನಡ ಹಾಡು ಸೂಪರ್ ಆಗೇ ಬರುತ್ತಲ್ವಾ? ಅದಾದ್ಮೇಲೆ ಎಲ್ಲರೂ ಹೆಜ್ಜೆ ಹಾಕಿ ಕುಣಿದಿದ್ದು. ಓಕೆ, ಮುಖ್ಯವಾದಂಥ ವಿಷಯ, ಹುಡುಗಿ ಹುಡುಗ ಇವ್ರ ಹೆಸರೇನು ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ. ಭರತ್ ಆ್ಯಂಡ್ ಮಿನರ್ವಾ ಅಂತ ಹೊಸ ಜೋಡಿಗೆ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಹಾರೈಸಿ. ಮದುವೆ ಎಲ್ಲ ಆಯಿತು ಫೈನಲಿ. ಇದೀಗ ಟೈಮ್ ಆಗಿರೋದು ಎಷ್ಟು ಗೊತ್ತಾ? ಟೈಮ್ ಆಗಿರೋದು 1:22. ಮದುವೆ ಆಯಿತು, ಎಲ್ಲ ಆಯಿತು.
ನಾವು ನಮ್ಮ ರೂಮಲ್ಲಿದ್ದೀವಿ. ಮಧ್ಯರಾತ್ರಿ 1:15 ಹತ್ತತ್ರ ಆಗಿದೆ. ಆ್ಯಂಡ್ ಲುಕ್ ಎಟ್ ದಿಸ್, ಮೈ ಹಸ್ಬೆಂಡ್ ಇಸ್ ಹಿಯರ್. ಹಾಯ್. ಆ್ಯಂಡ್ ನಮ್ಮ ರೂಮ್ ಫುಲ್ ಮೆಸ್ಟಪ್ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಒಂದ್ಸತಿ ನಿಮಗೆ ತೋರಿಸ್ತೀನಿ. ಸೊ ನಾಳೆ ಬೆಳಿಗ್ಗೆನೆ ಲಗೇಜ್ ಎಲ್ಲ ಸಾಗಿಸ್ತಾ ಇದ್ದೀವಿ. ಹಾಗಾಗಿ ನಾನು ಅನ್ಕೊಂಡಿದ್ದೀನಿ ಇವಾಗಲೇ ನನ್ನ ಲಗೇಜ್ನೆಲ್ಲ ಹಾಕ್ಬಿಟ್ರೆ then I can relax and ಆರಾಮದಲ್ಲಿ ಎದ್ದೇಳ್ಬೋದಲ್ಲ. ಇಲ್ಲಾಂದ್ರೆ ನಾಳೆ ಎಲ್ಲ ಗಜ್ಬಿಜಿ ಆಗುತ್ತೆ. ಹೂ ವಾಂಟ್ಸ್ ಟು ವೇಕ್ ಅಪ್ ಟು ಅ ಮೆಸ್? ನನಗಂತೂ ಸಾಧ್ಯ ಇಲ್ಲ. ಸೊ ಆರ್ಗನೈಸ್ ಮಾಡಿಬಿಟ್ಟು ಎಲ್ಲನ ದೆನ್ ಐ ವಿಲ್ ಸ್ಲೀಪ್. ಓಕೆ, ಮೇಕಪ್ ತೆಗಿಬೇಕು, ಹೇರ್ ಎಲ್ಲ ಬಿಚ್ಚಬೇಕು. ಟು ಮಚ್ ಆಫ್ ವರ್ಕ್. ಐ ಅಂಡರ್ಸ್ಟ್ಯಾಂಡ್, ತೆಗೆದಿರುವಂಥ ವಿಡಿಯೋ ಕ್ಲಿಪ್ಸ್ ತುಂಬಾ ಶಾರ್ಟ್ ಆಗಿದೆ, ಅಷ್ಟೊಂದು ವೀಡಿಯೋಸ್ ಇಲ್ಲ ಅಂತ. ಬಟ್ ಏನು ಮಾಡೋದು, ಎಷ್ಟು ಟೈಮ್ ಸಿಗ್ತಿತ್ತೋ, ಎಷ್ಟಾಗ್ತಿತ್ತೋ ಅಷ್ಟು ನಾನು ತೆಗಿತಾ ಇದ್ದೆ. ನಂದಲೆಸ್ ನನಗೆ ವಿಡಿಯೋಗ್ರಾಫರ್ ಅವರು ಕಳಿಸಿದಾಗ ನಾನು ನಿಮಗೆ ಖಂಡಿತವಾಗ್ಲೂ ಎಂಟೈರ್ ಕ್ಲಿಪ್ಸ್ನ, ಟೀಸರ್ನ, ಹೈಲೈಟ್ಸ್ನೆಲ್ಲ ತೋರಿಸ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹೊಸ ಜೋಡಿಗೆ ಪ್ರೀತಿಯಿಂದ ಹಾರೈಸಿ. ಅದ್ರ ಜೊತೆಗೇನೆ ನಿಮ್ಮ ಕನೆಕ್ಟನ್ನು ಇದೇ ರೀತಿ ಪ್ರೋತ್ಸಾಹಿಸಿ. ಪ್ರೀತಿ ಸದಾ ಹೀಗೆ ಇರಲಿ. ಇಲ್ಲಿಗೆ ಮುಗ್ದಿಲ್ಲ ಮದುವೆ ಫಂಕ್ಷನ್. ಇದು ಗೋವಾದಲ್ಲಾದರೆ ನಮ್ಮ ಹಾಸನಲ್ಲಿ ಹೇಗಾಯಿತು ನಿಮಗೆ ತೋರಿಸದೇ ಇರೋದಕ್ಕೆ ಸಾಧ್ಯನಾ? ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ? ಅಂಟಿಲ್ ದೆನ್, ಲಾಟ್ಸ್ ಆಫ್ ಲವ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.